ವೀಕ್ಷಕರೇ ನಮಸ್ಕಾರ. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಏನು ಅಂತ ಹೇಳಿದರೆ, ಬಹುಶಃ ಇದು ಎಲ್ಲರೂ ಕೂಡ ಇವತ್ತು ಫೇಸ್ ಮಾಡ್ತಾ ಇರುವಂಥ ಒಂದು ವಿಷಯ ಅನ್ನುವಂಥದ್ದನ್ನು ಹೇಳ್ಬೋದು. ಏನು ಅಂತ ಹೇಳಿದರೆ, ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಅಥವಾ ಕಲಿಕೆಯಲ್ಲಿ ಸೂಕ್ತವಾದ ಆಸಕ್ತಿ ಇಲ್ಲ. ಆಸಕ್ತಿ ಇದ್ದರೂ ಕೂಡ ಏಕಾಗ್ರತೆಯನ್ನು ಕೊಡೋದಕ್ಕಾಗ್ತಾ ಇಲ್ಲ, ಮನಸ್ಸು ಏಕಾಗ್ರವಾಗಿಲ್ಲ. ಈಗ ಕಲ್ತದ್ದನ್ನು ಅರ್ಧ ಗಂಟೆ ಬಿಟ್ಟು ಕೇಳಿದರೆ ಗೊತ್ತಿರೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಮನೆಯಲ್ಲಿ ನಾವು ಹೇಳಿದ ಮಾತುಗಳನ್ನು ಕೇಳೋದಿಲ್ಲ, ಒಂದಷ್ಟು ಶಿಸ್ತಿನ ವರ್ತನೆಗಳಿಲ್ಲ, ಇತ್ಯಾದಿ ದೂರುಗಳನ್ನು ನಾವು ಬಹುತೇಕ ಪೋಷಕರಿಂದ ಕೇಳಿಕೊಂಡು ಬರ್ತಾ ಇದ್ದೇವೆ. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಸಂಸ್ಕಾರದ ಕೊರತೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಕೇಳ್ತೇವೆ. ಅದಕ್ಕೆ ಪೂರಕವಾಗಿ ಕೆಲವೊಂದು ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮಲ್ಲಿ ಸಂಸ್ಕಾರಯುತ ಶಿಕ್ಷಣ ಲಭ್ಯ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಕೇಳ್ತೇವೆ ಒಂದು ಮಕ್ಕಳನ್ನು ಅಡ್ಮಿಷನ್ ಮಾಡುವಂಥ ಸಂದರ್ಭದಲ್ಲಿ. ಆದರೆ ಆ ಶಾಲೆಯಲ್ಲಿ ಕಲಿತು ಹೊರಗಡೆ ಬಂದಂತಹ ವಿದ್ಯಾರ್ಥಿಗಳಲ್ಲಿ ನೈಜವಾದ ಸಂಸ್ಕಾರ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದರೆ ಬಹುಶಃ ನಮಗೆ ಯಾರಿಗೂ ಕೂಡ ಸಮಾಧಾನಕರ ಉತ್ತರ ಸಿಗೋದಿಲ್ಲ. ಆದರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ವಿಶೇಷವಾದ ವ್ಯಕ್ತಿತ್ವ ಇರುತ್ತೆ, ಒಂದೊಂದು ವಿಶೇಷವಾದ ಒಂದು ಗುಣಗಳಿರುತ್ತೆ ಅನ್ನುವಂಥದ್ದು. ಅದು ಯಾವುದು ಕೂಡ ಸರಿ ತಪ್ಪು ಅನ್ನುವಂಥ ಒಂದು ವಿಶ್ಲೇಷಣೆಯಲ್ಲ. ಆದರೆ ಒಂದು ಇವತ್ತಿನ ಒಂದು ನಮ್ಮ ದೇಶಕ್ಕೆ ಪೂರಕವಾಗಿ ಒಬ್ಬ ಸತ್ಪ್ರಜೆಯಾಗಿ ಸತ್ನಾಗರಿಕನಾಗಿ ಹೊರಬರಬೇಕು ಅಂತಾದರೆ ಕೆಲವೊಂದಷ್ಟು ವಿಚಾರಗಳು ನಮಗೆ ಮೂಲಭೂತವಾಗಿ ಸಿಗಬೇಕಾಗತ್ತೆ. ಅದರ ಮೂಲಕ ನಮ್ಮ ಇಡೀ ಸಮಗ್ರವಾದ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಅನ್ನುವಂಥದ್ದನ್ನು ಖಂಡಿತ ನಾವು ಹೇಳಬಹುದು. ಆದರೆ ಆ ಒಂದು ವಿಚಾರದಲ್ಲಿ ಎಲ್ಲೋ ನಾವು ಎಡವಿದ್ದೇವೆ. ಯಾವುದು ಸಿಗಬೇಕೋ, ಯಾವುದು ಯಾವ ಹಂತದಲ್ಲಿ ಸಿಗಬೇಕೋ ಅದು ಸಿಗ್ತಾ ಇಲ್ಲ ಎನ್ನುವಂತಹ ಒಂದು ಕೊರತೆ ಕಾಡ್ತಾ ಇದೆ ಅನ್ನುವಂಥದ್ದು. ಹಾಗಿದ್ದಾಗ ಆ ಸಂಸ್ಕಾರ ಅನ್ನುವಂಥದ್ದು ಹೇಗಿರಬೇಕು, ಅಥವಾ ಇವತ್ತಿನ ನಾವು ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಷ್ಟು ಎಡವಿದ್ದೇವೆ ಅನ್ನುವಂಥ ಮಾತುಗಳನ್ನು ಕೇಳ್ತೇವೆ. ಆ ಎಡವಿದ್ದು ಎಲ್ಲಿ, ಅದಕ್ಕೆ ಪರಿಹಾರ ಏನು, ಅಥವಾ ಈಗ ಇಷ್ಟು ಆಯಿತು, ಇಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವೆ, ಅದನ್ನು ಕೊರತೆಯನ್ನು ಕಾಣ್ತಾ ಇದ್ದೇವೆ, ಹಾಗಿದ್ದಾಗ ಅದನ್ನು ನೀಗಿಸೋದು ಹೇಗೆ ಸರಿಪಡಿಸಬಹುದು ಅನ್ನುವಂಥದ್ದು ಇರುವಂಥ ಪ್ರಶ್ನೆ. ಬಹುಶಃ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಬೇಕಾದ್ರೆ ಮೊದಲು ನಾವೆಲ್ಲಿದ್ದೇವೆ ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳುವಂಥದ್ದು ಅಷ್ಟೇ ಅಗತ್ಯ. ಸೊ ಆ ಎಲ್ಲ ನೆಲೆಯಲ್ಲಿ ಒಂದು ಪುಟ್ಟವಾದ ಪ್ರಯತ್ನ ಈ ಮೂಲಕ ಸುದ್ದಿಯಿಂದ ಮೂಡಿ ಬರ್ತಾ ಇದೆ ಅನ್ನುವಂಥದ್ದು. ಸೊ ಆ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಓರ್ವ ಶಿಕ್ಷಣ ತಜ್ಞರು ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ಬೋದು. ಮುಖ್ಯವಾಗಿ ಶಿಕ್ಷಣ ತಜ್ಞರು ಅನ್ನುವಂಥದ್ದನ್ನು ಹೇಳೋದಕ್ಕಿಂತಲೂ ಮುಖ್ಯವಾಗಿ ಈ ಒಂದು ಮಕ್ಕಳ ಒಂದು ಮಾನಸಿಕತೆಯನ್ನು ಅರ್ಥ ಮಾಡಿಕೊಂಡಂತಹ ಚೈಲ್ಡ್ ಸೈಕಾಲಜಿಸ್ಟ್ ಅನ್ನುವಂಥದ್ದನ್ನು ಕೂಡ ಅವರನ್ನು ಕರಿಬಹುದು. ಯಾರು ಅಂತ ಹೇಳಿದರೆ ದುರ್ಗಾ ಪರಮೇಶ್ವರ ಭಟ್ ಅನ್ನುವಂಥವರು. ಸೊ ಮೂಲತಃ ಈಗ ಪುತ್ತೂರಿನವರಾಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ಇದ್ದುಕೊಂಡು ಒಂದಷ್ಟು ಶಿಕ್ಷಣ ಸಂಸ್ಥೆಗಳಿಗೆ ತೆರಳಿ ಅಲ್ಲಿ ಒಂದಷ್ಟು ಕಾರ್ಯಕ್ರಮಗಳ ಮೂಲಕ ಅಥವಾ ಅಲ್ಲಿನ ಒಂದು ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಒಂದು ಸಂಬಂಧವನ್ನು ಇಟ್ಟುಕೊಂಡು ಆ ಮೂಲಕ ಮಕ್ಕಳ ಒಂದು ಸಮಗ್ರವಾದ ಬೆಳವಣಿಗೆಗೆ ಪೂರಕವಾಗಿ ಏನೆಲ್ಲ ವಿಚಾರಗಳು ಬೇಕೋ ಅದನ್ನು ತಿಳಿಸಿಕೊಟ್ಟು ಅದೆಷ್ಟೋ ವಿದ್ಯಾರ್ಥಿಗಳ ಒಂದು ಬಾಳನ್ನು ಬೆಳಗಿಸಿದವರು ಅನ್ನುವಂಥದ್ದನ್ನು ಕೂಡ ಹೇಳ್ಬೋದು. ಸೊ ದುರ್ಗಾ ಪರಮೇಶ್ವರ್ ಭಟ್ ಅವರು ಇವತ್ತು ವಿಶೇಷ ಒಂದು ವ್ಯಕ್ತಿಯಾಗಿ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ. ಒಂದಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದುರ್ಗಾ ಪರಮೇಶ್ವರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇವರ ಬಗ್ಗೆ ಹೇಳೋದಿದ್ರೆ, ನಾನು ಈಗಾಗಲೇ ಹೇಳಿದೆ, ಇವರು ಮೂಲತಃ ಪುತ್ತೂರಿನ ತಿಂಗಳಾಡಿಯವರು ಅನ್ನುವಂಥದ್ದು. ಶಿಕ್ಷಕ ವೃತ್ತಿಯನ್ನು ಮಾಡಿಕೊಂಡು ಸರಿಸುಮಾರು 6 ವರ್ಷಗಳಿಂದ ಒಂದು ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಣ್ಣಂದಿನಿಂದಲೇ ಒಂದು ರೀತಿ ಇನ್ನೊಬ್ಬರನ್ನು ಒಂದು ಉತ್ತೇಜನಗೊಳಿಸುವಂಥದ್ದು ಇರ್ಬೋದು, ಅಂದರೆ ಮೋಟಿವೇಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಗೆ ಅವರ ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಅದೇ ರೀತಿ ಮುಂದುವರಿದು ಒಂದಷ್ಟು ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಹಲವಾರು ಕಡೆಗಳಲ್ಲಿ ಉಪನ್ಯಾಸವನ್ನು ನೀಡಿದ್ದಾರೆ. ಆ ಮೂಲಕ ಜನಮನ್ನಣೆಯನ್ನು ಕೂಡ ಪಡೆದುಕೊಂಡವರು. ಮುಖ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ಗಮನಿಸ್ತಾ ಇದ್ವಿ ಗುರುಕುಲ ಶಿಕ್ಷಣ ಪದ್ಧತಿ, ಅದರಲ್ಲಿ ಶಿಕ್ಷಣವನ್ನು ಹೇಗೆ ಕೊಡ್ತಾ ಇದ್ರು, ಮತ್ತು ಆ ಮೂಲಕ ಕೊಡುವಂಥ ಶಿಕ್ಷಣದ ಪರಿಣಾಮಗಳೇನು, ಅದೆಷ್ಟು ಪರಿಣಾತ್ಮಕವಾಗಿರುತ್ತೆ ಅನ್ನುವಂಥ ಬಗ್ಗೆ ಕೂಡ ಒಂದಷ್ಟು ಅಧ್ಯಯನವನ್ನು ಮಾಡಿದ್ದಾರೆ. ಸದ್ಯ ಬೆಂಗಳೂರಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶೈಕ್ಷಣಿಕ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಈ ಮೂಲಕ ಅವರು ಈ ಒಂದು ಕ್ಷೇತ್ರದಲ್ಲಿ ಮುಖ್ಯವಾಗಿ ಶಿಕ್ಷಣ, ವಿದ್ಯಾರ್ಥಿಗಳು ಮತ್ತು ಪೋಷಕರು ಇವರಲ್ಲಿರುವಂತಹ ಒಂದಷ್ಟು ಸಮಸ್ಯೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಎನ್ನುವಂಥ ನೆಲೆಯಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸೊ ಆ ಎಲ್ಲ ವಿಚಾರಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು.
ಸೊ ಮೊದಲನೆಯದಾಗಿ ನಾನು ಹೇಳಿದೆ ಅಂದರೆ ಈ ಸಮಸ್ಯೆಗಳನ್ನು ಅನುಭವಿಸಿದವರಿಗಷ್ಟೇ ಇದರ ಒಂದು ಆಳ ಅಗಲದ ಒಂದು ಅರಿವಿರೋದಕ್ಕೆ ಸಾಧ್ಯ ಅನ್ನುವಂಥದ್ದು ಎಲ್ಲ ಕಡೆ ಕೇಳ್ತೇವೆ. ಮಕ್ಕಳು ದಾರಿ ತಪ್ಪಿದ್ದಾರೆ, ಮಕ್ಕಳು ಹಾಗಾಗಿದ್ದಾರೆ, ಮಕ್ಕಳು ಹೀಗಾಗಿದ್ದಾರೆ, ಹೇಳಿದ ಮತ್ತು ಕೇಳ್ತಾ ಇಲ್ಲ ಅನ್ನುವಂಥದ್ದು. ಎಲ್ಲದಕ್ಕೂ ಒಂದೇ ಟ್ಯಾಗ್ಲೈನ್ ಅಲ್ಲಿ ಒಂದು ಹಣೆಪಟ್ಟಿ ಅಂಟಿಸಿ ಬಿಡ್ತಾರೆ, ಏನು ಅಂತ ಹೇಳಿದ್ರೆ ಸಂಸ್ಕಾರದ ಕೊರತೆ ಅಂತ. ಸೊ ಮುಖ್ಯವಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲಿ ಸಂಸ್ಕಾರಯುತ ಶಿಕ್ಷಣ ಲಭ್ಯ ಅನ್ನುವಂಥ ಒಂದು ಘೋಷಣೆಯನ್ನು ಕೂಡ ನಾವು ನೋಡಿರ್ತೇವೆ. ಹಾಗಿದ್ದಾಗ ಈ ಸಂಸ್ಕಾರ ಅನ್ನುವಂಥದ್ದು ಅಂದ್ರೆ ಅಲ್ಲಿ ಕಲ್ತವರು ಕೂಡ ಎಷ್ಟು ಸಂಸ್ಕಾರವಂತರಾಗಿ ಹೊರಗೆ ಬರ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ರೆ ಉತ್ತರ ಹೇಗಿರುತ್ತೆ ಅನ್ನುವಂಥದ್ದು ಗೊತ್ತಿದೆ ತಮಗೆ. ಸೊ ಹಾಗಾಗಿ ನಾನು ಕೇಳುವಂಥದ್ದು, ಈ ಸಂಸ್ಕಾರ ಅನ್ನುವಂಥದ್ದು ಅದರ ಒಂದು ಮೂಲ ಎಲ್ಲಿಂದ ಆರಂಭ ಆಗುತ್ತೆ, ಅಥವಾ ನೀವು ಗಮನಿಸಿದ ಹಾಗೆ ಸಂಸ್ಕಾರವನ್ನ ಹೇಗೆ ಡಿಫೈನ್ ಮಾಡ್ತೀರಿ, ಹೇಗೆ ವ್ಯಾಖ್ಯಾನ ಮಾಡ್ತೀರಿ ಅಂತ. ವೀಕ್ಷಕರಿಗೆ ನಮಸ್ತೆ. ಸಂಸ್ಕಾರ ನಾವೆಲ್ಲ ಕೇಳೇ ಇರ್ತೀವಿ, ಬಹಳ ಸರಳವಾದಂತಹ ಒಂದು ವಾಕ್ಯ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳಿ. ನನ್ನ ತಾಯಿ ಹೇಳಿದ ಒಂದು ಮಾತು ನೆನಪಿಗೆ ಬರ್ತಾ ಇದೆ, ಅದರ ಮೂಲಕ ನಿಮ್ಮನ್ನು ತಲುಪುವುದಕ್ಕೆ ಪ್ರಯತ್ನ ಪಡ್ತೇನೆ. ಖಂಡಿತ. ಉಪನಿಷತ್ನಲ್ಲಿ ಒಂದು ವಾಕ್ಯ ಇದೆ, ಈಶಾವಾಕ್ಯ ಉಪನಿಷತ್ನಲ್ಲಿ. ಅದರ ಕನ್ನಡ ಇದು ಏನು ಅವತರಣಿಕೆ, ಅವಿದ್ಯೆಯಿಂದ ಕತ್ತಲಿಗೆ, ವಿದ್ಯೆಯಿಂದ ಮತ್ತು ಕತ್ತಲಿಗೆ ಅಂತ ಹೇಳಿ. ಆಧ್ಯಾತ್ಮಿಕವಾಗಿ ಅದನ್ನ ಬೇರೆ ರೀತಿಯಲ್ಲಿ ನಾವು ಅರ್ಥೈಸ್ಕೊಳ್ಬಹುದು, ಆದ್ರೆ ನಾವು ಪ್ರಾಪಂಚಿಕರು, ಬಹುಬೇಗನೆ ಅಧ್ಯಾತ್ಮ ನಮಗೆ ಅರ್ಥವಾಗಿಬಿಡೋದಿಲ್ಲ, ಅದರ ಒಳ ಅರ್ಥಗಳು ನಮಗೆ ತಿಳಿಯೋದಿಲ್ಲ. ಲೌಕಿಕ ಜಗತ್ತಿನಲ್ಲೂ ಕೂಡ ಇದನ್ನ ಒಂದು ಮೌಲ್ಯಯುತವಾದಂತಹ ವಾಕ್ಯವನ್ನಾಗಿ ನಾವು ನಮ್ಮ ಧ್ಯೇಯ ವಾಕ್ಯವಾಗಿ ತೆಗೆದುಕೊಂಡಾಗ, ಅವಿದ್ಯೆಯಿಂದ ಕತ್ತಲಿಗೆ, ಯಾರಿಗೆ ಅವಿದ್ಯೆ ಅಂದ್ರೆ ವಿದ್ಯೆ ಇಲ್ಲೋ ಅವರ ಬದುಕಿನಲ್ಲಿ ಅವರ ಸಮಾಜ ಕತ್ತಲಿನಲ್ಲಿ ಇರ್ತದೆ ಅನ್ನುವಂತ ಕನ್ಸಿಡರ್ ಮಾಡಿದ್ರೆ, ವಿದ್ಯೆಯಿಂದ ಮತ್ತು ಕತ್ತಲಿಗೆ ಅಂತ ವಾಕ್ಯವನ್ನ ಮುಂದುವರಿಸಿದ್ದಾರೆ. ನನಗೆ ಬಹಳ ಪ್ರಶ್ನೆ ಬರೋದು, ವಿದ್ಯೆಯಿಂದ ಹೇಗೆ ಮತ್ತು ಕತ್ತಲಿಗೆ ಅಂತ ಹೇಳಿ. ನನ್ನ ತಾಯಿ ಹೇಳ್ತಾ ಇದ್ಲು, ಮಗ ನೀನು ದೊಡ್ಡವನಾದ್ಮೇಲೆ ಈ ಸಮಾಜ ಹೇಗೆ ಬೆಳಗ್ತದೆ ನೋಡು ಅಂತ. ಆ ತಾಯಿ ಹಾಗೆ ಹೇಳುವಾಗ ಯಾವ ವಾತಾವರಣ ಇತ್ತು ಈ ಸಮಾಜದಲ್ಲಿ ಅಂತ ಹೇಳಿದ್ರೆ, ಊರಿಗೊಂದು ಶಾಲೆ, ಎಲ್ಲಾ ಧರ್ಮದವರು ಬಂದು ಓದುವಂಥದ್ದು. ನನ್ನ ಗುರುಗಳು ಹೇಳ್ತಾ ಇದ್ರು, ಆಯಾ ಧರ್ಮದ ಮಕ್ಕಳಿಗೆ ಪ್ರಾರ್ಥನೆ ಮಾಡಲು ಪ್ರಾರ್ಥನಾ ಮಂದಿರವನ್ನ ಕಟ್ಟಿದ್ರು. ಎಲ್ಲಾ ಮಕ್ಕಳನ್ನ ಒಟ್ಟು ಮಾಡುವುದು ಹೇಗೆ ಅಂತ ಒಬ್ಬ ಮೇಷ್ಟ್ರು ಯೋಚನೆ ಮಾಡಿದಾಗ ಶಾಲೆಯನ್ನ ತೆರೆದ. ಶಾಲೆಯ ಮೂಲಕ ಸಮಾಜ ನಿರ್ಮಾಣದ ಕೆಲಸವನ್ನ ಮಾಡಬಹುದು ಅಂತ ಹೇಳುವ ಒಂದು ಕಾರ್ಯವನ್ನು ಇಟ್ಟುಕೊಂಡು ಎಲ್ಲಾ ಧರ್ಮದ ಸಹೋದ್ಯೋಗಿ ಬಂಧುಗಳೆಲ್ಲವೂ ಕೂಡ ಸೇರ್ಕೊಂಡು ಮಕ್ಕಳನ್ನ ಅಲ್ಲಿ ಕರೆಸಿಕೊಂಡು ಒಂದು ಒಳ್ಳೆಯ ಸಮಗ್ರ ವ್ಯಕ್ತಿತ್ವ ವಿಕಸನವನ್ನ ಕೊಡುವಂತ, ಸಮಾಜ ನಿರ್ಮಾಣದ ಕೆಲಸವನ್ನು ಮಾಡುವಂತಹ ಶಿಕ್ಷಣವನ್ನ ಕೊಡ್ತಾ ಇದ್ರು. ಅಲ್ಲಿ ಆಟ ಪಾಠ ಎಲ್ಲವೂ ಇತ್ತು, ಭಾವನೆಗಳಿತ್ತು, ಸಂಬಂಧ ಇತ್ತು, ಮೇಷ್ಟ್ರು ಅನ್ನುವ ಒಂದು ಒಡನಾಟ ಇತ್ತು, ಪ್ರೀತಿ ಇತ್ತು. ಒಬ್ರು ಮಾತಾಜಿ ಅಂದ್ರೆ ಟೀಚರ್, ತಾಯಿ ಅನ್ನುವ ಒಂದು ಭಾವನೆ ಇತ್ತು, ಎರಡನೇ ತಾಯಿ ಅಂತ ಹೇಳುವಂತ ಭಾವನೆ ಇತ್ತು. ನನ್ನ ತಾಯಿ ಆ ಮಾತನ್ನ ಹೇಳುವಾಗ ವಾತಾವರಣ ಹೇಗಿತ್ತು ಅಂದ್ರೆ, ಊರಿಗೊಂದೇ ಶಾಲೆ ಇತ್ತು, ಕೋರ್ಟ್ ಕಚೇರಿಗಳ ಕೆಲಸ ಎಲ್ಲೋ ಅಲ್ಪ ಸ್ವಲ್ಪ ಇತ್ತು, ಊರಿಗೊಂದೇ ಪೊಲೀಸ್ ಸ್ಟೇಷನ್, ಊರಿಗೊಂದೇ ಆಸ್ಪತ್ರೆ, ಆಕ್ಸಿಡೆಂಟ್ ಕೇಸುಗಳು ಎಲ್ಲೋ ಬೆರಳೆಣಿಕೆ, ನದಿಗಳು ಸ್ವಚ್ಛಂದವಾಗಿ ಹರಿತಾ ಇತ್ತು, ಕಸ ತ್ಯಾಜ್ಯಗಳು ಅನ್ನುವ ಒಂದು ಗಬ್ಬೆದ್ದು ನಾರ್ತಾ ಇರುವಂತ ಸಮಾಜ ಇರಲಿಲ್ಲ, ಸ್ವಚ್ಛಂದವಾಗಿತ್ತು, ಪರಿಸರ ಇತ್ತು, ಪಕ್ಷಿಗಳಿತ್ತು, ಪ್ರಾಣಿಗಳಿತ್ತು, ಮನೆಗಳಲ್ಲಿ ಸಾಕು ಪ್ರಾಣಿಗಳಿತ್ತು, ಕೂಡು ಕುಟುಂಬ ಇತ್ತು. ಯಾವಾಗ ಅಂತ ಹೇಳಿದ್ರೆ ನನ್ನ ತಾಯಿ ಆ ಮಾತು ಹೇಳಿದಾಗ, ಈಗ ನಾನು ದೊಡ್ಡವನಾಗಿದ್ದೀನಿ, ಬೆಳೆದು ಒಬ್ಬ ಶಿಕ್ಷಕನಾಗಿದ್ದೀನಿ, ಈಗ ಆ ಸಮಾಜದ ವಿಶ್ಲೇಷಣೆ ನೋಡಿದ್ರೆ ಸಾಕಷ್ಟು ಕೊಲೆ ಸುಲಿಗೆ, ದರೋಡೆಗಳು, ಜಾತಿಗಳ ಮಧ್ಯೆ ಸಂಘರ್ಷಗಳು, ಸಂಸ್ಕಾರದ ಕೊರತೆ, ಎಷ್ಟೊಂದು ಕೋರ್ಟ್ ಕಚೇರಿ ಮೆಟ್ಟಿಲನ್ನ ಇರುವಂತ ಜನಸಂಖ್ಯೆ, ದಿನನಿತ್ಯ ಓಡಾಡುವಂತ ಆಂಬ್ಯುಲೆನ್ಸ್ಗಳು, ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ಯೂ ನಿಂತುಕೊಳ್ಳುವಷ್ಟು ಕಂಪ್ಲೇಂಟ್ಗಳು, ಊರಿಗೆ ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳು. ಯಾವುದೇ ನದಿಗಳು ಸ್ವಚ್ಛಂದವಾಗಿ ಹರಿತಾ ಇಲ್ಲ, ಕೆಲವು ನದಿಗಳು ತಮ್ಮಂತಾವು ನಾಶ ಮಾಡ್ಕೊಂಡು ಬಿಟ್ಟಿವೆ. ಈ ರೀತಿಯ ಗಬ್ಬೆದ್ದು ಹೋಗ್ತಾ ಇರುವಂತಹ ಒಂದು ಸಮಾಜದ ಮಧ್ಯೆ ಮುಂದಿನ ಜನರೇಷನ್ ಬೆಳೀತಾ ಇದೆ. ಹೌದು. ಹಾಗಾಗಿ ನನಗೆ ವಿದ್ಯೆಯಿಂದ ಮತ್ತು ಕತ್ತಲಿಗೆ ಅನ್ನೋದು, ಇದನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನೋದು ಒಂದು ಪ್ರಶ್ನಾರ್ಥಕವಾಗಿದೆ. ನಾವು ಹಳ್ಳಿಗಳಲ್ಲಿ ಬಾವಿಯಿಂದ ನೀರೆತ್ತುವುದಕ್ಕೆ ಬಂಡೆಗಳನ್ನು ಹೊಡಿತೀವಿ, ಅಲ್ಲೊಂದು ಬಾಂಬ್ ಸಿಡಿಮದ್ದನ್ನು ಹಾಕ್ತೀವಿ, ಅದೊಂದು ಜ್ಞಾನ, ವಿದ್ಯೆ. ಅದನ್ನ ಮನುಕುಲದ ಮೇಲೆ ಪ್ರಯೋಗ ಮಾಡಿದ್ರೆ ಮನುಕುಲ ನಾಶವಾಗಿಬಿಡ್ತದೆ, ಅದು ವಿದ್ಯೆ.
ಯಾವುದೋ ಒಂದು ಕಾಮಗಾರಿಯನ್ನು ಮಾಡಬೇಕು ಅಂತ ಹೇಳಿದ್ರೆ JCB, ಮರ ಕಡಿಯೋ ಯಂತ್ರ, ಇದೆಲ್ಲ ಒಂದು ಯಂತ್ರ ವಿದ್ಯೆ ಅದು. ಅದನ್ನ ನಾವು ನಮ್ಮ ನಾಶಕ್ಕಾಗಿ ಅದನ್ನ ಬಳಸ್ಕೊಳ್ತಾ ಇದ್ದೀವಿ ಇವತ್ತು. ಹಾಗಾಗಿ ಉಪನಿಷತ್ನಲ್ಲಿ ಅವತ್ತೇ ಹೇಳಿದೆಯಲ್ಲ, ವಿದ್ಯೆಯಿಂದ ಮತ್ತು ಕತ್ತಲಿಗೆ, ಎಷ್ಟು ಸ್ಪಷ್ಟವಾಗಿ ಹೇಳಿದೆ. ಹಾಗೆ ಹಿರಿಯರು ಯಾವುದೆಲ್ಲ ವಾಕ್ಯವನ್ನ ಹೇಳಿದಾರೋ ಅದೆಲ್ಲವೂ ಸುಳ್ಳಲ್ಲ ಅನ್ನುವುದು ನನಗೆ ಮತ್ತೆ ಮತ್ತೆ ಸಾಬೀತಾಗುವಂಥದ್ದು. ಇವತ್ತು ಸಂಸ್ಕಾರ ಅಂತ ಹೇಳಿದ್ರೆ ಶಿಕ್ಷಣ ಸಂಸ್ಥೆಗಳು ನಾವು ಶ್ಲೋಕಗಳನ್ನು ಕಲಿಸ್ಕೊಡ್ತೇವೆ. ಹೌದು, ಶ್ಲೋಕಗಳನ್ನು ಕಲಿತ ಮೇಲೆ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಆ ಮುಂದುವರಿದ ಭಾಗ ಅಲ್ಲಿ ಕೊರತೆ ಇರ್ತದೆ. ಅಥವಾ ನಾವು ಡಿಸಿಪ್ಲಿನ್ಡ್ ಆಗಿ ಯಾರಾದರೂ ಅತಿಥಿಗಳು ಬಂದಾಗ, ಶಿಕ್ಷಕರು ಬಂದಾಗ ಡಿಸಿಪ್ಲಿನ್ಡ್ ಆಗಿರೋದಕ್ಕೆ ಹೇಳ್ಕೊಡ್ತೀವಿ. ಡಿಸಿಪ್ಲಿನ್ ಅನ್ನೋದು ಇವತ್ತು ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಭಯದ ವಾತಾವರಣ. ನಾನು ಇದನ್ನ ಸಾರಿ ಸಾರಿ ಹೇಳಬಲ್ಲೆ. ಡಿಸಿಪ್ಲಿನ್ ಅಂದ್ರೆ ಒಂದು ಭಯ ಇರಬೇಕು. ನಾವು ಅನೇಕ ಶಿಕ್ಷಕರನ್ನ ಮಾತಾಡಿಸಿದಾಗ ಮಕ್ಕಳಿಗೆ ಭಯ ಇರಬೇಕು, ಕೈ ಕಟ್ಟಿ ಕೂತ್ಕೊಳ್ಬೇಕು, ಬಾಯಿ ಮುಚ್ಚಿ ಕೂತ್ಕೊಳ್ಬೇಕು, ಕಟ್ಟಿ ಹಾಕುವಂತ ಪ್ರಯತ್ನ ಶಿಕ್ಷಣ ಸಂಸ್ಥೆಗಳು ತೆರೆಯುವಂತ ಪ್ರಯತ್ನವನ್ನ ಮಾಡಬೇಕು. ಕಟ್ಟಿ ಹಾಕುವಂತ ಪ್ರಯತ್ನ ಮಾಡಬಾರ್ದು. ಯಾಕೆ ಹಾಗೆ ಆಗ್ತದೆ ಅಂತಂದ್ರೆ, ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಅಂಗಡಿಗಳಾದಾಗ, ಅಲ್ಲಿ ವ್ಯವಹಾರ ಆದಾಗ, ವ್ಯಾಪಾರಕ್ಕೆ ಇಳಿದಾಗ, ಶಿಕ್ಷಣದ ಅಂಗಡಿಗಳು ಹೆಚ್ಚು 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 ತೆರೆದುಕೊಂಡಾಗ, ಮಕ್ಕಳು ವ್ಯವಹಾರಾತ್ಮಕವಾಗಿ ಚಿಂತನೆ ಮಾಡಿದಾಗ, ನೀನು ಇಂಥ ಎಜುಕೇಶನ್ ಕಲಿತಾಗ, ಇಂಥ ಶಿಕ್ಷಣವನ್ನು ಪಡೆದಾಗ ಇಷ್ಟು ಸಂಪಾದನೆ ಮಾಡಬಹುದು, ಈ ರೀತಿಯ ಕಲ್ಪನೆಗಳು ಸಂಸ್ಥೆಯಲ್ಲಿದ್ದಾಗ ಮತ್ತು ಶಿಕ್ಷಕರಿಗೂ ಒತ್ತಡ ಒಂದು ವಾತಾವರಣ ಇದ್ದಾಗ ಮಕ್ಕಳು ಸಹಜವಾಗಿಯೂ ಹಾಗೆ ಬೆಳೀತಾರೆ ಅವರು. ಹಾಗಾಗಿ ಸಂಸ್ಕಾರ ಅಂತಂದ್ರೆ ಕೇವಲ ಶ್ಲೋಕಗಳಲ್ಲ, ಕೇವಲ ಡಿಸಿಪ್ಲಿನ್ ಆಗಿರುವುದಲ್ಲ. ಹೇಗಂತಂದ್ರೆ ಸಮಗ್ರವಾಗಿ ಅಲ್ಲಿ ಮಾನಸಿಕ ಬೆಳವಣಿಗೆ ಇರಬೇಕು, ಬೌದ್ಧಿಕ ಬೆಳವಣಿಗೆ ಇರಬೇಕು, ಮಾನವೀಯತೆಯ ಸಂಬಂಧಗಳಿರಬೇಕು. ಇವತ್ತು ಮ್ಯಾನ್ ಮೇಕಿಂಗ್ ಎಜುಕೇಶನ್ ಇಲ್ಲ. ಸ್ವಾಮಿ ವಿವೇಕಾನಂದರು ಅದನ್ನು ಬಯಸ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರು ಸಾರಿ ಸಾರಿ ಹೇಳಿದ್ದದು ಮ್ಯಾನ್ ಮೇಕಿಂಗ್ ಎಜುಕೇಶನ್, ಮಾನವತ್ವವನ್ನು ನಿರ್ಮಾಣ ಮಾಡುವಂತಹ ಶಿಕ್ಷಣದ ಕೊರತೆ ಇದೆ ಇವತ್ತು. ಶಿಕ್ಷಕಿ ಮತ್ತು ಮಕ್ಕಳ ಮಧ್ಯನ ಒಂದು ಬಾಂಧವ್ಯ ಇಲ್ಲ. ಒಟ್ಟು ಸಮಗ್ರ ವ್ಯಕ್ತಿತ್ವ ವಿಕಸನ ಮಾಡುವಂಥದ್ದೇ ಸಂಸ್ಕಾರ. ಹಾಗಾಗಿ ಮನೆಯೇ ಮೊದಲ ಪಾಠಶಾಲೆ. ಇವತ್ತು ಪಾಠಶಾಲೆ ಆಗಿಲ್ಲ ಅದು. ತಾಯಿಯೇ ಮೊದಲ ಗುರು. ತಾಯಿ ಗುರುವಾಗುದು ಬಿಡಿ, ತಾಯಿಯ ಸ್ಥಾನವನ್ನು ತುಂಬಿಸಲು ಇವತ್ತು ಕಷ್ಟಪಡ್ತಾ ಇದ್ದಾಳೆ. ಮಗುವನ್ನ ಹೇಗೆ ಮಲಗಿಸ್ಬೇಕು ಅನ್ನೋದು ಕಷ್ಟ ಇವತ್ತು. ಲಾಲಿತ್ಯವನ್ನ ಹಾಡಿ ಮಗುವನ್ನ ಹೇಗೆ ಮಲಗಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಯಾವುದೋ ಒಂದು ಮೊಬೈಲು ಅಥವಾ ಇನ್ಯಾವುದೋ ಒಂದು ಯಂತ್ರ ಸಹಾಯದಿಂದ, ತಾಂತ್ರಿಕತೆಯ ಸಹಾಯದಿಂದ ಅವಳೇನು ಮಾಡ್ತಾ ಇದ್ದಾಳೆ, ತಾಯಿ ಮಗುವನ್ನ ಸಲಹ್ತಾ ಇದ್ದಾಳೆ ಅವಳು. ಇವತ್ತು ಬಾಡಿಗೆ ತಾಯಿಯನ್ನು ಹುಡುಕ್ತಾ ಇದ್ದಾರೆ, ಮಗುವನ್ನು ಸಾಕುವುದಕ್ಕೂ ಮಗುವನ್ನು ಹೆರುವುದಕ್ಕೂ. ಇವತ್ತು ಬಾಡಿಗೆ ತಾಯಿಯನ್ನು ನಾವು ಅವಲಂಬಿಸಿಕೊಂಡು ಹೋಗ್ತಾ ಇದ್ದೀವಿ. ಸೊ ಸಂಸ್ಕಾರ ಅಂತ ಬಂದಾಗ ಬೇರೆ ಬೇರೆ ಭಾಗದಲ್ಲಿ ನಾವು ನೋಡಬಹುದು. ತಾಯಿಯ ಯೋಚನಾ ಲಹರಿಗಳು, ಗರ್ಭ ಸಂಸ್ಕಾರ ಅಂತ ಇದೆ ನಮ್ಮ ಸಂಸ್ಕೃತಿಯಲ್ಲಿ. ಹೊಟ್ಟೆಯಲ್ಲಿ ಮಗು ಇದ್ದಾಗ ತಾಯಿ ಯಾವ ರೀತಿಯ ಚಿಂತನೆಯನ್ನ ಪಡಿತಾಳೆ, ತಾಯಿ ಯಾವ ರೀತಿಯ ಸಂದರ್ಭವನ್ನ ತೊಡಗಿಸ್ಕೊಳ್ತಾಳೆ, ತಾಯಿಯ ಸಮಾಜದ ವಾತಾವರಣ ಯಾವ ರೀತಿ ಇದೆ, ಯಾವ ವಾತಾವರಣದಲ್ಲಿ ತಾಯಿ ಬೆಳೀತಾ ಇದ್ದಾಳೆ. ತದನಂತರ ಹೊತ್ತ ನಂತರ UKG LKGಗೆ ಸೇರುವ ತನಕ, ಅಂದ್ರೆ ಶಾಲೆಯ ಸಂಸ್ಥೆಯನ್ನು ನೋಡುವ ತನಕ ಮಗು ಯಾವ ರೀತಿಯ ವಾತಾವರಣವನ್ನ, ಮನಸ್ಥಿತಿಯನ್ನ ಗಳಿಸ್ಕೊಳ್ತಾ ಇದೆ. ಸೊ ಅದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹೌದು, ಒಟ್ಟಾರೆಯಾಗಿ ಸಂಸ್ಕಾರ ಅಂತ ಹೇಳಿದ್ರೆ ಮಾನಸಿಕವಾಗಿ, ಬೌದ್ಧಿಕವಾಗಿ, ಆರೋಗ್ಯವಾಗಿ, ಭಾವನಾತ್ಮಕವಾಗಿ ಮಾನವತ್ವ ನಿರ್ಮಾಣದ ಕೆಲಸವೇ ಸಂಸ್ಕಾರ ಅಂತ ಹೇಳ್ಬೋದು ನಾವು. ಓಕೆ, ಅಂದರೆ ಅದು ಕೇವಲ ಒಂದು ವಿದ್ಯಾಭ್ಯಾಸದ ಅವಧಿಗೆ ಅಥವಾ ಒಂದು ಪ್ರೈಮರಿ ಆದರೆ ಪ್ರೈಮರಿ, ಹೈಸ್ಕೂಲ್ ಆದರೆ ಹೈಸ್ಕೂಲ್ ಆ ಅವಧಿಗೆ ಅಲ್ಲ, ಹುಟ್ಟಿನಿಂದ ಸಾಯುವವರೆಗೂ ಕೂಡ ಬೇಕಾಗಿರುವಂತಹ ಅಥವಾ ಒಂದು ವ್ಯಕ್ತಿತ್ವವನ್ನು ಹಾಗೆ ರೂಪಿಸುವಂತಹ ವಿಚಾರ ಅನ್ನುವಂಥದ್ದು. ಬಹುಶಃ ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ. ಸಂಸ್ಕಾರ ಅನ್ನುವಂಥದ್ದು ಹೀಗೆ, ಸಂಸ್ಕಾರ ಅಂದ್ರೆ ಅದನ್ನ ಯಾವ ತರ ಕೊಡಬೇಕು ಅನ್ನುವಂಥದ್ದು. ಬಹುಶಃ ಆ ವಿಚಾರದಲ್ಲಿ ನಾವು ಎಡವಿದ್ದೇವೆ ಅನ್ನುವಂಥದ್ದನ್ನ ಖಂಡಿತ ಒಪ್ಪಿಕೊಳ್ಳಬಹುದು. ಸಂಸ್ಕಾರ ಎಲ್ಲಿ, ಯಾವಾಗ, ಹೇಗೆ ಸಿಗಬೇಕು ಅದು ಸಿಗ್ತಾ ಇಲ್ಲ. ಅದರ ಪರಿಣಾಮ ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವೆ. ಸೊ ನೀವು ಈಗ ಇಷ್ಟು ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಿ, ಒಂದಷ್ಟು ಸಮಸ್ಯೆಗಳನ್ನು ಆಳವಾಗಿ ತಿಳ್ಕೊಂಡಿದ್ದೀರಿ. ನೀವು ಗಮನಿಸಿದ ಹಾಗೆ ಏನೆಲ್ಲ ಸಮಸ್ಯೆಗಳು ಈಗ ಕಾಡ್ತಾ ಇದೆ, ಮುಖ್ಯವಾಗಿ ಮಕ್ಕಳನ್ನ, ಅಂದ್ರೆ ಮಕ್ಕಳು ಅಂತ ಹೇಳಿದ್ರೆ ಹಿರಿಯರ ಮಾತಿದೆ, ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಮಕ್ಕಳಿಗೆ ಸೂಕ್ತವಾದದ್ದು ಸಿಕ್ಕಿದ್ರೆ ಮಾತ್ರ ಪ್ರಜೆಗಳಿಗೆ, ಅಂದ್ರೆ ಬೆಳೆದು ಬರುವಂತವರಿಗೆ ಅದನ್ನ ಹೊಂದಿಸಿಕೊಂಡು ಬರ್ತಾರೆ ಅಂತ. ಏನೆಲ್ಲ ಕೊರತೆಗಳು ಕಾಡ್ತಾ ಇದೆ ಈಗ, ಎಲ್ಲಿ ಸಮಸ್ಯೆಗಳಾಗ್ತಾ ಇದೆ? ಮುಖ್ಯವಾಗಿ ಒಂದು ಮಕ್ಕಳ ಮನೋವಿಕಾಸದ ಕೊರತೆ, ಅಂದ್ರೆ ಮಕ್ಕಳ ಮನಸ್ಸಿನ ವಿಕಾಸ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಲಿಮಿಟೆಡ್ ಮಾಡ್ತಾ ಇದ್ದೀವಿ ಮಕ್ಕಳನ್ನ. ನಮ್ಗೊಬ್ಬ ಗುರುಗಳು ಹೇಳ್ತಾ ಇದ್ರು, ಮಗು ಹುಟ್ಟಿದಾಗ ಅದು
ತಾನು ತನ್ನದು ಅನ್ನುವ ಭಾವನೆ ಇರುವುದಿಲ್ಲ. ತದನಂತರ ನಾವು ಅದನ್ನೇನು ಮಾಡ್ತಾ ಇದೀವಿ, ಇದು ಅಪ್ಪ, ಇದು ಅಮ್ಮ, ಇದು ನಿನ್ನ ಜಾಗ, ಇದನ್ನ ಸಂಸ್ಥೆ, ಇದನ್ನ ಓಡಾಟದ ಜಾಗ, ಇದನ್ನ ಸಮಾಜ ಅನ್ನುವ ಒಂದು ವಿಚಾರವನ್ನು ತುಂಬಿಸ್ತಾ ಬರ್ತೀವಿ. ಹಾಗೆ ತುಂಬಿಸುವಾಗ ನಾವು ಎಡವಿದ್ದೇವೆ. ಹಾಗಾಗಿ ವಿಶಾಲತೆಯ ಮನೋಭಾವ ಇವತ್ತಿಲ್ಲ ಮಕ್ಕಳಲ್ಲಿ. ಸಂಕುಚಿತ ಭಾವನೆಗಳು ಬರ್ತಾ ಇರ್ತವೆ. ನಮಗೆ ನಮ್ಮ ಮನೆಯ ಕೆಲಸಕ್ಕೆ ಬರುವಂತಹ ಒಬ್ಳು ಹೆಣ್ಣು ಮಗು ಅಥವಾ ತಾಯಿ, ಅದನ್ನು ತಾಯಿ ರೂಪದಲ್ಲಿ ನೋಡುವುದಕ್ಕೆ ನಾವು ಹೇಳ್ಕೊಟ್ಟಿರೋದಿಲ್ಲ. ಶಾಲೆಗಳಲ್ಲಿ ಅಂತ ತೆಗೆದುಕೊಂಡಾಗ ಮೇನ್ಲಿ ಏಕಾಗ್ರತೆಯ ಕೊರತೆ. ಯಾಕಂದ್ರೆ ಮನಸ್ಸು ಚಂಚಲ. ಇವತ್ತು ನೋಡಿ, ನಾವು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ನಾವು 5 ನಿಮಿಷ 15 ನಿಮಿಷ ಅರ್ಧ ಗಂಟೆ ಎಷ್ಟೊತ್ತು ಬೇಕಿದ್ರೆ ಇರ್ತೀವಿ, ಸಮಯ ವೇಸ್ಟ್ ಮಾಡ್ಕೊಂಡು. ಬೆಂಗಳೂರಿನ ಮಹಾನಗರ ಅಂತ ನಾನು ಜನಗಳಲ್ಲಿ ನೋಡ್ತಾ ಇರ್ತೀನಿ, ಟ್ರಾಫಿಕ್ ಅಲ್ಲಿ 1 ನಿಮಿಷ ಸಿಗ್ನಲ್ ಬಿದ್ದು ಕೂಡಲೇ ಹಾರ್ನ್ ಹೊಡಿತಾ ಇರ್ತಾರೆ. ತಾಳ್ಮೆ ಇಲ್ಲ. ಹಿರಿಯರು ನಮಗೆ ತಾಳ ಕೊಟ್ಟಿದ್ರು, ಭಜನೆ ಮಾಡ್ತಾ ಅಥವಾ ಇನ್ಯಾವುದೊಂದು ತಾಳ ಕೊಟ್ಟಿದ್ರು. ಆ ಬೀಟ್ಸ್ ಕೇಳ್ತಾ 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 ಮನಸ್ಸು ತಾಳ್ಮೆಯಿಂದ ಇರ್ತಾ ಇತ್ತು. ಅಂದ್ರೆ ತಾಳ್ಮೆಗೆ ಒಂದು ಮಾದರಿ ಆಗಿತ್ತು. ಇವತ್ತು ತಾಳ್ಮೆ ಇಲ್ಲದ ಮನಸ್ಸು ಯಾವಾಗಲೂ ಚಂಚಲವಾಗಿರ್ತದೆ. ಚಂಚಲ ಇರುವಂತ ಮನಸ್ಸಿಗೆ ಕ್ಲಾಸ್ನಲ್ಲಿ ಕೂತ್ಕೊಂಡು ಏಕಾಗ್ರತೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಏಕಾಗ್ರತೆಯನ್ನು ಹೇಗೆ ಪಡೆಯುವುದು ಅಂತ ಅಂದ್ರೆ ಧ್ಯಾನ ಮಾಡು ಅಂತ ಹೇಳ್ತಾರೆ. ಧ್ಯಾನ ಮಾಡಿದ್ರೆ ಏಕಾಗ್ರತೆ ಬರ್ತದೆ ಅನ್ನೋದು ಕಲ್ಪನೆಗಳು. ಅದನ್ನ ಕೊಡುವಂತ ಪ್ರಕ್ರಿಯೆ ಏನಿದೆ ಅದು ಬಹಳ ತಪ್ಪಾಗಿದೆ. ಧ್ಯಾನ ಮಾಡಬೇಕು ಹೇಗೆ ಅಂತ ಗೊತ್ತಿಲ್ಲ ಮಗುವಿಗೆ. ಇನ್ನೊಂದು ಹಂತದಲ್ಲಿ ಮೊಬೈಲ್ಗೆ ಹೆಚ್ಚು ಅಡಿಕ್ಟ್ ಆಗಿರುವಂತದ್ದು. ಮಗು ಬೇಕು ಬೇಡದನ್ನ ಎಲ್ಲವನ್ನ ನೋಡುತ್ತೆ ಅಂತ ತಾಯಂದಿರ ಅಂತ ಒಂದು ಕಂಪ್ಲೇಂಟ್. ಎರಡನೇದಾಗಿ ದುಶ್ಚಟಗಳು, ಕೆಟ್ಟ ಸ್ನೇಹಿತರನ್ನ ಸಂಘ ಮಾಡಿಕೊಂಡು ದುಶ್ಚಟಗಳಿಗೆ ಬಲಿಯಾಗ್ತಾ ಇದೆ. 6-7ನೇ ತರಗತಿಯಿಂದಲೇ ಶುರುವಾಗ್ತಾ ಇದೆ. ಈಗಿನ ಫಾಸ್ಟ್ ಫುಡ್ ಇಂದಾಗಿ ಹೆಣ್ಣು ಮಕ್ಕಳಲ್ಲಿ ಸ್ಪೆಷಲಿ ಸಮಸ್ಯೆಗಳೇನಂತಂದ್ರೆ ಬೇಗ ಮೆಚೂರ್ಡ್ ಆಗಿ ಪ್ರೀತಿ ಪ್ರೇಮ ಅನ್ನುವ ಒಂದು ಚಿಂತನೆಯನ್ನ ಇಟ್ಟುಕೊಂಡು ಬೆಳೀತಾ ಇದೆ ಅನ್ನೋದು. ಜೊತೆಗೆ ಹೆಣ್ಣು ಮಗು ಋತುಮತಿ ಆದ ಮೇಲೆ ಹೇಗೆ ವ್ಯವಹರಿಸಬೇಕು ಅನ್ನುವ ಸಂಸ್ಕಾರ ಶಿಕ್ಷಣದ ಕೊರತೆ ಮಕ್ಕಳಲ್ಲಿ. ಇದರ ಕುರಿತು ಅಂದ್ರೆ ಬೇರೆ ಹುಡುಗರ ಸಹವಾಸ ಮಾಡುವಂಥದ್ದು. ಹಾಗೆ ಹುಡುಗರು ಕೂಡ, ಹೆಣ್ಣು ಮಗುವಿಗಾದ್ರೆ ಸಾಮಾನ್ಯವಾಗಿ ತಾಯಿ ಹೇಳ್ತಾಳೆ ಇದು ಯಾಕಾಯ್ತು, ತಿಂಗಳ ರಜೆ ಯಾಕೆ ಬರ್ತಾ ಇದೆ, ಈ ಒಂದು ಸಂಸ್ಕಾರದ ಶಿಕ್ಷಣ ಕೂಡ ಮನೆಯಲ್ಲಿ ಸಿಗ್ತಾ ಇತ್ತು. ಗಂಡು ಮಗುವಿಗೆ ತಂದೆಯ ಮಾತುಗಳ ಕೊರತೆ. ತಂದೆ ತಾಯಿ ದುಡಿಯುವುದರಿಂದ ತಂದೆ ತಾಯಿಯ ಲಭ್ಯತೆ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಸಿಗ್ತಾ ಇಲ್ಲ. ಯಾವಾಗ ಗಂಡು ಮಗುವಿಗೆ ತಾಯಿಯ ಪ್ರೀತಿ ಹೆಚ್ಚು ಸಿಗುವುದಿಲ್ವೋ, ತಾಯಿಯ ಸ್ಥಾನವನ್ನು ತುಂಬಿಸುವಂತಹ ಇನ್ನೊಂದು ಜೀವವನ್ನು ಅರಸಿಕೊಂಡು ಹುಡುಗ ಹೋಗ್ತಾನೆ. ಅದು ಪ್ರೀತಿ ಅಂತ ಗೊತ್ತಿರೋದಿಲ್ಲ. ಆ ಪ್ರೀತಿಯ ತಾಯಿಯ ಸ್ಥಾನವನ್ನ ಕೊಡುವಂತ ಹೆಣ್ಣು ಮಗುವನ್ನು ಅರಸ್ಕೊಂಡು ಮಾತ್ರ ಹುಡುಗ ಹೋಗ್ತದೆ. ಹಾಗೆ ತಂದೆಯ ಪ್ರೀತಿ ಯಾವಾಗ ಹೆಣ್ಣು ಮಗಳಿಗೆ ಕಡಿಮೆ ಆಯಿತು, ಅವಾಗ ತಂದೆಯ ಸ್ಥಾನದ ಪ್ರೀತಿಯನ್ನ ತುಂಬಿಸ್ಬೇಕು. ಆ ಸ್ಥಾನವನ್ನು ತುಂಬುವುದಕ್ಕಾಗಿ ಒಂದು ಹುಡುಗನನ್ನ ಅರಸಿಕೊಂಡು ಹೋಗ್ತಾರೆ. ಇದು ಪ್ರಾರಂಭದ ಹೆಜ್ಜೆ. ತದನಂತರ ಅದು ಪ್ರೀತಿ ಪ್ರೇಮ ಟೈಮ್ ಪಾಸ್ ಪ್ರೀತಿ ಈ ತರ ಬೇರೆ 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 ಆಯಾಮಗಳನ್ನ ಪಡ್ಕೊಂಡು ಒಂದು ಸುಖಾಂತಿ ಆಗ್ಬೋದು, ಇಲ್ಲ ದುರಂತ ಆಗ್ಬೋದು, ಈ ರೀತಿ ಹೋಗ್ತದೆ. ಎರಡನೇದಾಗಿ ಎಲ್ಲಿ ಏಕಾಗ್ರತೆ ಇಲ್ವೋ ಅಲ್ಲಿ ಶಿಕ್ಷಣದ ಎಲ್ಲಾ ಆಯಾಮಗಳಲ್ಲಿ ಕೊರತೆ ಬರ್ತದೆ. ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಪರೀಕ್ಷೆಗಳಲ್ಲಿ ಓದೋದಾಗಿರ್ಬೋದು, ಮಾತನಾಡುವಂತ ವಿಚಾರಗಳಾಗಿರ್ಬೋದು, ಕೇಳಿಸ್ಕೊಳ್ಳುವಂತ ವಿಚಾರಗಳಾಗಿರ್ಬೋದು, ಅಥವಾ ಕಲಿಕೆಯಲ್ಲಾಗಿರ್ಬೋದು, ಎಲ್ಲ ಹಂತಗಳಲ್ಲೂ ಕೂಡ ಮಗುವಿನ ಮನಸ್ಸು ತಯಾರಾಗಿಲ್ಲ. ಹಾಗಾಗಿ ಮಗು ತಯಾರಾಗುವುದಿಲ್ಲ. ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ ಮಗುವಿನ ಮನಸ್ಸನ್ನ ತಯಾರು ಮಾಡಬೇಕು. ಹಾಗಂತ ಹೇಳಿ ನಾವು ಯಾವುದೋ ಟ್ಯಾಬ್ಲೆಟ್ ಅನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಸಾಕಷ್ಟು ಮನಃಶಾಸ್ತ್ರಜ್ಞರು ಏನ್ ಮಾಡ್ತಾರೆ, ಯಾವುದೋ ಒಂದು ಟ್ಯಾಬ್ಲೆಟ್ ನ ಸಜೆಸ್ಟ್ ಮಾಡ್ಬೋದು, ಇಲ್ಲ ಯಾವುದೋ ಒಂದು ಹ್ಯಾಬಿಟ್ಸ್ ಅನ್ನ ತಯಾರು ಮಾಡ್ಬೋದು. ಒಂದು ಹ್ಯಾಬಿಟ್ ಬಿಡೋದಕ್ಕೆ ಇನ್ನೊಂದು ಹ್ಯಾಬಿಟ್ ಅನ್ನ ಶುರು ಮಾಡಬಹುದು. ಸೊ ಈ ರೀತಿಯ ಮಾರ್ಗದರ್ಶನ ಕೊಡುವವರು ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಮಗುವಿನ ಜೊತೆಗೇ ಇದ್ದು ಫಾಲೋ ಅಪ್ ಮಾಡೋದು. ಒಂದು ಪ್ರಪಂಚ ಅದು. ನಾವು ಎಷ್ಟೋ ಹರಕೆಯನ್ನು ಹೊತ್ತುಕೊಂಡು ಕೆಲವರು ಸಂಕಲ್ಪ ಮಾಡಿಕೊಂಡು ಮಗುವನ್ನ ಹೊತ್ತು ಹಡೆದಿರ್ತಾರೆ, ತದನಂತರ ಬಿಟ್ಬಿಡ್ತಾರೆ ಮಗು ಬಂದಿದೆಯಲ್ಲ ಅಂತ. ಹಾಗೆ ಶಾಲೆಯನ್ನ ಕೂಡ ಒಂದು ಫ್ಯಾಕ್ಟರಿ ಅಂತ ತಿಳ್ಕೊಳ್ತಾರೆ ಪೇರೆಂಟ್ಸ್. ಇಲ್ಲಿ ರೆಡಿಮೇಡ್ ಪ್ರಾಡಕ್ಟ್ ಸಿಗಬೇಕು, ಅದಕ್ಕೆ ನಾವು ರಾ ಮೆಟೀರಿಯಲ್ ಹಾಕಿದೀವಿ, ಅಂದ್ರೆ ಕಚ್ಚಾ ವಸ್ತುವನ್ನು ಹಾಕಿದೀವಿ, ಶಾಲೆಯಿಂದ ಹೊರಗಡೆ ಬರುವಾಗ ಅದು ರೆಡಿಮೇಡ್ ವಸ್ತುವಾಗಿ ಸಿಗಬೇಕು ಅಂತ. ಖಂಡಿತ ಹಾಗೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ 3 ನೆಲೆಯಲ್ಲಿ ನಾವು ಅದನ್ನ ಪರಿಗಣಿಸಬೇಕು. ಪಾಲಕರ ನೆಲೆಯಲ್ಲಿ, ಶಿಕ್ಷಕರ ನೆಲೆಯಲ್ಲಿ, ಸಂಸ್ಥೆಯ ನೆಲೆಯಲ್ಲಿ. 3 ನೆಲೆಯಲ್ಲಿ 3 ಆಯಾಮಗಳಲ್ಲಿ ಹೋದಾಗ ಆ ಮಗು ಅನ್ನೋ ಒಂದು ರಥ, ಸಮಾಜ, ಪಾಲಕರು, ಶಿಕ್ಷಕರು, ಸಂಸ್ಥೆ, ಶಿಕ್ಷಣ ಸಂಸ್ಥೆ, ಇದು 4 ಚಕ್ರಗಳು ಮಾತ್ರ ಚೆನ್ನಾಗಿ ಹೋದಾಗ ಮಾತ್ರವೇ ಮಗು ಚೆನ್ನಾಗಿ ಗುರಿಯನ್ನು ತಲುಪಬಲ್ಲದ್ದು. ನಿಜ. ಹೌದು. ಅಂದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಆಗ್ತಾ ಇರುವಂಥ ಸಮಸ್ಯೆ
ತಾವು ಆರಂಭದಲ್ಲಿ ಹೇಳಿದ ಹಾಗೆ ಮಕ್ಕಳನ್ನ ಹುಟ್ಟಿಸಿದ ನಂತರ ಅಂದ್ರೆ ಮಕ್ಕಳಾದ ಮೇಲೆ ಅಪ್ಪ ಅಮ್ಮ ಇಬ್ಬರಿಗೂ ಕೂಡ ಕೆಲಸಕ್ಕೆ ಹೋಗುವಂತ ಅನಿವಾರ್ಯತೆ, ಒಂದು ಹಂತದಲ್ಲಿ ಒಂದಷ್ಟು ಸಮಯಗಳ ಬಳಿಕ ಮಗುವನ್ನ ಬೇರೆಯವರಿಗೆ ಕೈಗೆ ಕೊಟ್ಟು ತಾಯಿ ಕೂಡ ಕೆಲಸಕ್ಕೆ ಹೋಗ್ತಾರೆ. ಮತ್ತೆ ಯಾವಾಗ ಮಗುವನ್ನ ಶಾಲೆಗೆ ಹಾಕುವಂತ ವಯಸ್ಸು ತುಂಬುತ್ತೆ ಮಗುವಿಗೆ ಅನ್ನುವಂಥದ್ದನ್ನ ಕಾಯ್ತಾರೆ. ಅಲ್ಲಿಂದ ಯಾವುದೋ ಒಂದು ಪ್ರಿ ಕೆಜಿಗೆ ಅಥವಾ ನರ್ಸರಿಗೂ ಹಾಕಿ ಅಲ್ಲಿಂದ ನಮ್ಮ ಜವಾಬ್ದಾರಿ ಮುಗೀತು ಅನ್ನುವಂತ ಒಂದು ಮನೋಭಾವನೆ ಇರುವಂತದ್ದು. ಇನ್ನೇನಿದ್ರು ಶಾಲೆಗಳಿಗೆ ಅಥವಾ ನಾವು ಎಲ್ಲಿ ಹಾಕಿದ್ದೇವೋ ಅಲ್ಲಿಂದ ಬರುವಾಗ ಮಗ ಒಬ್ಬ ವ್ಯವಸ್ಥಿತವಾಗಿ ಹೊರಗಡೆ ಬರಬೇಕು ಅನ್ನುವಂತ ಚಿಂತನೆ ಇರ್ತದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮತ್ತೆ ಇದರಿಂದ ಆಗ್ತಾ ಇರುವಂತಹ ಸಮಸ್ಯೆಗಳು ಅಂದ್ರೆ ಈ ಎಲ್ಲ ಸಮಸ್ಯೆಗಳನ್ನು ನಾವು ಎಲ್ಲಿಂದ ಅರ್ಥ ಮಾಡಿಕೊಳ್ಬೇಕು, ಮತ್ತೆ ಇದು ಎಲ್ಲಿಂದ ಬೇಸ್ ಲೈನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ? ಹೌದು, ಮೊದಲನೇದಾಗಿ ಸಾಕಷ್ಟು ಆಯಾಮಗಳಲ್ಲಿ ನಾವು ಇದನ್ನ ನೋಡಬೇಕು ಮತ್ತು ಸಾಕಷ್ಟು ಸಮಸ್ಯೆಗಳನ್ನ ನಾವು ಇದನ್ನ ಸ್ವೀಕರಿಸ್ತಾ ಹೋಗ್ಬೇಕಾಗ್ತದೆ. ನಿಜ. ಸಮಸ್ಯೆಗಳನ್ನ ಸ್ವೀಕರಿಸಿಕೊಂಡು ಅದನ್ನ ಪರಿಹಾರ ರೂಪದಲ್ಲಿ ಕಂಡುಕೊಂಡವ್ರು ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯ. ಹೌದು, ಖಂಡಿತ. ಸೊ ಒಂದು ಕಡೆ ಮೊಬೈಲ್ ತಂತ್ರಾಂಶಗಳು, ನಾವು ಕೊರೋನಾ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು, ಮೊಬೈಲ್ ಯೂಸ್ ಮಾಡಬೇಕು, ಈ ಗೊಂದಲದಲ್ಲಿ ಇದ್ವಿ. ಹೌದು, ಒಂದಷ್ಟು ಮಕ್ಕಳು ಆ ಟೈಮಲ್ಲಿ ಡಿಪ್ರೆಷನ್ಗೂ ಹೋದ್ರು. ಯಾಕಂದ್ರೆ ತಾಯಿಗೆ ಮಗುವಿನ ಹಂತಕ್ಕೆ, ಮಗುವಿನ ಯೋಚನಾ ಸ್ಥಿತಿಗೆ ತಲುಪುವುದಕ್ಕೆ ಅಸಾಧ್ಯ ಆಯಿತು. ಮಗುವಿಗೆ ಅದರದ್ದೇ ಯೋಚನಾ ಲಹರಿಗಳನ್ನ ಹೊಂದಿರುವಂತಹ ಅದರದ್ದೇ ವಯಸ್ಸಿನ ಮಕ್ಕಳು ಲಭ್ಯತೆ ಕೊರತೆ ಆಯಿತು. ಈ ಕಾರಣದಿಂದಲಾಗಿ ಏನಾಯ್ತು, ಈ ಕಡೆ ತಂದೆ ತಾಯಿಯ ಒಂದು ಮನಸ್ಥಿತಿಯೂ ಬೇರೆ, ಕೊನೆಗೆ ತನಗೆ ಸಿಕ್ಕಿದಂತಹ ಸ್ನೇಹಿತರ ಒಂದು ಲಭ್ಯತೆಯೂ ಇಲ್ಲ. ಹೀಗಾಗಿ ಮಗು ಮಂಕಾಗ್ತಾ ಹೋಯ್ತು. ಮಗು ಮಂಕಾಗ್ತಾ ಇದೆ, ಇಲ್ಲ ಸಮಾಧಾನ ಮಾಡಬೇಕು ಅಂತ ಮೊಬೈಲ್ನ ಒಂದು ಲಭ್ಯತೆ ಬಂತು. ಮೊಬೈಲನ್ನು ಕೊಡುವಾಗ ನಾವೇನ್ ಮಾಡಿರ್ತೇವೆ, ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳೋದಿಲ್ಲ. ನಾನು ಸಾಕಷ್ಟು ಕಡೆಗಳಲ್ಲಿ ಹೇಳೋದಿದೆ, ಮಕ್ಕಳು ಮೊಬೈಲ್ ಹಿಡಿಬಾರ್ದು ಅಂತ ಹೇಳುವಂತ ವಾದಕ್ಕೆ ನಾನು ವಿರೋಧ ಇದೆ ಅಂತ. ಮಕ್ಕಳು ಈಗಿನ ಒಂದು ಜಗತ್ತಿನಲ್ಲಿ ನಾವು AI ಶುರು ಮಾಡ್ತೀವಿ, ರೋಬೋಟಿಕ್ಸ್ ಶುರು ಮಾಡ್ತೀವಿ, ಇನ್ಯಾವುದೋ ಗಣಕ ತಂತ್ರದ್ದು ಏನೋ ಒಂದು ತಂತ್ರಾಂಶಗಳನ್ನು ಕಲಿಸ್ತೀವಿ, ಡಿಜಿಟಲೀಕರಣ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಪಂಚಿಕ ವ್ಯವಹಾರಕ್ಕಾಗಿ ಮೊಬೈಲ್ ಅನ್ನ ಹೇಗೆ ಬಳಕೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಹಾಗಂತ ಮಕ್ಕಳಿಗೆ ಮೊಬೈಲ್ನ ಹೇಗೆ ಬಳಕೆ ಮಾಡಬೇಕು ಅಂತ ಹೇಳುವ ಕ್ಲಾಸ್ ಅನ್ನ ಇಡಬಾರ್ದು. ಯಾಕಂದ್ರೆ ನಾನು ಸಾಕಷ್ಟು ಕಡೆಯಲ್ಲಿ ನೋಡಿದ್ದೀವಿ, ಸಾಮಾನ್ಯವಾಗಿ ಯಾವುದೋ ಒಂದು ಉದ್ಯಾನವನ ಇರ್ತದೆ ಸುಂದರವಾದ್ದು, ಅಲ್ಲಿ ಎಲೆಗಳನ್ನ ಕೀಳಬೇಡಿ ಅಂತ ಬೋರ್ಡ್ ಹಾಕಿರ್ತಾರೆ. ಕಿತ್ತರೆ ಏನಾಗ್ತದೆ? ಒಂದು. ಎರಡನೇದಾಗಿ ಯಾವುದೋ ಒಂದು ಚೆನ್ನಾಗಿರೋ ಲೈಬ್ರರಿ ಇರ್ತದೆ, ಒಳ್ಳೆಯ ಪುಸ್ತಕಗಳನ್ನು ಓದಿ ವಾಕ್ಯ ಇರ್ತದೆ. ಹಾಗಿದ್ರೆ ಕೆಟ್ಟ ಪುಸ್ತಕ ಅಂತ ಇದೆಯಾ? ಮೊಬೈಲ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಹಾಗಿದ್ರೆ ಕೆಟ್ಟದ್ದು ಅನ್ನೋದು ಇದೆಯಾ? ಮಗು ಯಾವಾಗ್ಲೂ ಅದರ ಸಂಶೋಧನಾತ್ಮಕ ಮನಸ್ಸು, ಅದರದ್ದು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇರ್ತದೆ. ಮಕ್ಕಳ ಮನಸ್ಸಲ್ಲಿ ಪ್ರಶ್ನೆಗಳು ನಿರಂತರವಾಗಿ ಹುಟ್ಟಿಕೊಳ್ತಾ ಇರ್ತದೆ. ನಾನು ಎಷ್ಟೋ ಪಾಲಕರು ಬಂದಾಗ ಹೇಳೋದಿದೆ, ತುಂಬಾ ಕ್ವಶನ್ ಮಾಡ್ತಾರೆ ಸರ್ ಇವರು ಅಂತ ಹೇಳಿದಾಗ ನೀವು ಉತ್ತರ ಮಾಡ್ತೀರಾ? ಮಗು ತುಂಬಾ ಪ್ರಶ್ನೆ ಮಾಡ್ತಾ ಇರುತ್ತೆ. ನಾನು ಯಾವ್ದೋ ಒಂದು ಮಗುವನ್ನ ಕೇಳಿದೆ, ಇಲ್ಲಿ ಒಂದು ವಿವೇಕಾನಂದರ ಭಾವಚಿತ್ರ ಇರುವ ಪೆನ್ ಇತ್ತು ನನ್ನ ಕೈಯಲ್ಲಿ. ಸೊ ಇದು ಯಾರಂತ ಕೇಳಿದೆ, ವಿವೇಕಾನಂದರು ಅಂತ ಹೇಳ್ತು ಆ ಮಗು. ಇವ್ರು ಫೇಮಸ್ ಗೊತ್ತಾ ಅಂತ ಕೇಳಿದ್ರು. ಯಾಕೆ ಫೇಮಸ್ಸು ಕೇಳಿದೆ ನಾನು. ಆ ಮಗು ಏನ್ ಹೇಳ್ತಾ, ನೀವು ಸೈಲೆಂಟ್, ಅದಕ್ಕೆ ಅವ್ರು ಫೇಮಸ್ ಅಂತ. ನಾವು ಸಮಾಜ ನಿರ್ಮಾಣದಲ್ಲಿ ಕೆಲಸ ತೊಡ್ಕೊಳ್ಳುವಾಗ ನಾವು ತುಂಬಾ ಮೌನಗಳಾಗ್ತೀವಿ. ಆ ತಾಯಿ ಬಂದು ಹೇಳ್ತಲ್ಲ, ತುಂಬಾ ಪ್ರಶ್ನೆ ಮಾಡ್ತಾ ಇದೆ, ನಾನು ಸುಮ್ಮನೆ ಕೂತ್ಕೊಂತ ಹೇಳ್ತೀನಿ. ಉತ್ತರ ಕೊಡ್ತಿದ್ರೆ ತಾಯಿಯೂ ಬೆಳೀತಿತ್ತು, ಮಗು ಅದಕ್ಕಿಂತ 2 ಪಟ್ಟು ಬೆಳೆಯುತ್ತೆ. ಹಾಗಾಗಿ ಮೊಬೈಲ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಪಾಲಕರಿಗೆ ಶಿಕ್ಷಣ ಆಗಬೇಕು ಮೊಟ್ಟ ಮೊದಲು. ಯಾಕಂತಂದ್ರೆ ನಾವು ಎಷ್ಟು ಬೇಕಿದ್ದದ್ದು ಬೇಡದ್ದರಲ್ಲಿ ಸರ್ಚ್ ಮಾಡಿರ್ತೀವಿ. ಅದಕ್ಕೆ ಪೂರಕವಾಗಿ ಆ ತಂತ್ರಜ್ಞಾನಗಳಿಗೆ ಎಲ್ರಿಗೂ ಗೊತ್ತಿರ್ತದೆ, ಸರ್ಚ್ ಇಂಜಿನ್ ಅಂತ ಇರ್ತದೆ ಗೂಗಲ್ ನಲ್ಲೆಲ್ಲ. ನಾವೇನ್ ಸರ್ಚ್ ಮಾಡ್ತೀವಿ ಅದು ನಮ್ಮ ಇತರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೋ ಹಾಗೆ ಮಾಡ್ತದೆ. ಅದು ನಾವು ಯಾವುದೋ ಒಂದು ಕೆಟ್ಟದನ್ನ, ಯಾವುದೋ ಒಂದು ರೀಲ್ಸ್ ಅನ್ನ, ಯಾವುದೋ ಒಂದು ಹೀರೋಯಿನ್ ಅನ್ನ, ಯಾವುದೋ ಒಂದು ಹೀರೋನನ್ನ ಸರ್ಚ್ ನೋಡ್ತಾ ಇದ್ರೆ ನೆಕ್ಸ್ಟ್ ಮಗುವಿನ ಕೈಗೆ ಮೊಬೈಲ್ ಹೋಗುವಾಗ ನಾವು ಸರ್ಚ್ ಮಾಡಿದ್ದಕ್ಕೆ ಪೂರಕವಾದಂತಹ ಕೆಲವು ವಿಡಿಯೋಗಳನ್ನ ಅದೇ ಕಳಿಸ್ತಾ ಇರ್ತದೆ. ಆ ಸರ್ಚ್ ಇಂಜಿನ್ ಅಂತ ಹೇಳುವಂತದ್ದು ಕಳಿಸ್ತಾ ಇರ್ತದೆ. ಯಾವುದೋ ಒಂದು ಆಪ್ ಅಲ್ಲಿ ನಾವು ಕಾರ್ ಸರ್ಚ್ ಮಾಡಿದ್ರೆ ನಮಗೆ ಇನ್ನೊಂದು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ನಲ್ಲಿ ಕಾರ್ ಇದ್ದೇ ಬರ್ತದೆ ವಿಷಯಗಳು. ಹೌದು, ಯಾಕೆಂದ್ರೆ ತಂತ್ರಜ್ಞಾನದಲ್ಲಿ ಹೇಗೆ ಜನರು ಮಿಂಗಲ್ ಆಗ್ತಾರೆ ಅದೆಲ್ಲವೂ ಕೂಡ ಗೊತ್ತಿರ್ತದೆ ಒಂದು. ಎರಡನೇದಾಗಿ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ವಿಚಾರಗಳನ್ನ ತಾಯಂದ್ರು ಫಸ್ಟ್ ನೋಡ್ಕೊಳ್ಬೇಕು. ಮಗುವಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೊಂದು ಭಾವನೆಗಳಿರುತ್ತದೆ. ಮಗು ಬೇಸರವಾದ್ರೆ ಯಾಕೆ ಬೇಸರ ಆಯ್ತು, ರೂಟಿಗೆ ಹೋಗ್ಬೇಕು. ನಮ್ಮಲ್ಲಿ ರೂಟಿಗೆ ಹೋಗೋರು ಯಾರೂ ಇಲ್ಲ, ಯಾಕಂದ್ರೆ ಅದು ನಮ್ದಲ್ಲ ಪ್ರಾಬ್ಲಮ್. ಶಿಕ್ಷಕಿ ಮಗು ಏನೋ ಅಪ್ಸೆಟ್ ಆಗಿದೆ ಅಂತಂದ್ರೆ ಅದು ನಮಗೆ ಸಂಬಂಧ ಇಲ್ಲ.
ಶಿಕ್ಷಕಿ ಅಪ್ಸೆಟ್ ಆಗಿದೆ ಅಂತಂದ್ರೆ ಮ್ಯಾನೇಜ್ಮೆಂಟ್ ಅದು ನಮಗೆ ಸಂಬಂಧ ಇಲ್ಲ. ಮಗು ಅಪ್ಸೆಟ್ ಆಗಿದ್ರೆ ಸಮಾಧಾನ ಮಾಡೋದಕ್ಕೆ ಮೊಬೈಲ್ ಇದೆ. ಹೀಗೆ ಕಾಂಪ್ರಮೈಸ್ ಮಾಡ್ಕೊಳ್ತಾ ಹೋಗ್ತೀವಿ. ಶಿಕ್ಷಣ ಮತ್ತು ಸಂಸ್ಕಾರದಲ್ಲಿ ಯಾವತ್ತು ನಾವು ಕಾಂಪ್ರಮೈಸ್ ಆಗ್ತೀವಿ ಅವತ್ತಿಗೆ ನಮ್ಮ ಸಮಾಜ ನಿರ್ಮಾಣ ಕೆಲಸ ಆಗುದಿಲ್ಲ ಅಂತ ನಾನು ಪದೇ ಪದೇ ಹೇಳು. ಶಿಕ್ಷಣ ಮತ್ತು ಸಂಸ್ಕಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಡಿ. ಬಹಳಷ್ಟು ಬಾರಿ ಸಂಸ್ಥೆಗಳು ಹೇಳ್ತವೆ ನಮ್ದು ಎಜುಕೇಶನ್ ರಿಸಲ್ಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಇದೆ, ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅಂತ. ಬಟ್ ಮ್ಯಾನ್ ಮೇಕಿಂಗ್ ಎಜುಕೇಶನ್ ಅದರಲ್ಲಿ ಎಷ್ಟೋ ಸಲ ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾರೆ. ನಿಜ. ನಾನು ICSE ಸಿಲೆಬಸ್ ಆಗಿರಲಿ, CBSE ಸಿಲೆಬಸ್ ಆಗಿರಲಿ, ಗುರುಕುಲ ಶಿಕ್ಷಣ ಆಗಿರಲಿ, ಅಥವಾ ಇನ್ಯಾವುದೇ ಸ್ಟೇಟ್ ಬೋರ್ಡ್ ಆಗಿರಲಿ, ಎಲ್ಲದರಲ್ಲೂ ಕೂಡ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕಾಗಿ ತರಗತಿಗಳನ್ನು ಹಾಕುವಂತಹ ಎಲ್ಲಾ ಅವಕಾಶಗಳು ಇದೆ. ನಾವು ಪಿರಿಯಡ್ ಸಾಲೋದಿಲ್ಲ, ಓದೋದಿಲ್ಲ ಮಕ್ಕಳು. ನೀವು ನೋಡಿ, ಮನಸ್ಸನ್ನ ತಯಾರು ಮಾಡುವಂತಹ ಸಮಗ್ರ ವ್ಯಕ್ತಿತ್ವ ವಿಕಸನ ತರಗತಿಗಳನ್ನ ಒಂದನ್ನ ಹಾಕಿದ್ರೆ ಸಾಕು. ಯಾಕಂದ್ರೆ ಮನಸ್ಸು ಯಾವ್ದು ರೆಡಿ ಇದೆ ಕೇಳಿದ್ದೆಲ್ಲವನ್ನು ಕೂಡ ತಗೊಳ್ತಾ ಹೋಗ್ತದೆ. ಮನಸ್ಸೇ ಇಲ್ಲ ಅಂತಂದ್ರೆ ನಾವು ಮನಸ್ಸು ಮಾಡಿ ನಿದ್ದೆ ಮಾಡೋದು, ಮನಸ್ಸು ಮಾಡಿ ಹೇಳುದು. ನಿದ್ದೆ ಮಾಡುವುದಕ್ಕೂ ನಾವು ಆಪ್ಷನ್ ಹುಡುಕ್ತೀವಿ. ಹೀಗೆ ತಿರುಗಿದ್ರೆ ಒಳ್ಳೇದಾ, ಹಾಗೆ ತಿರುಗಿ ಮಲಗಿದ್ರೆ ಒಳ್ಳೇದಾ. ಇದೆಲ್ಲದಕ್ಕೂ ಕಾರಣ ಏನಂತಂದ್ರೆ ಮನಸ್ಸು ಮಾಡಿ ಓದೋದು, ಮನಸ್ಸು ಮಾಡಿ ಊಟ ಮಾಡೋದು ಇವತ್ತಿನ ಪರಿಸ್ಥಿತಿ. ಸೊ ಎಲ್ಲವೂ ಕೂಡ ಏನಂತಂದ್ರೆ ಮನಸ್ಸಿನ ನಿಯಂತ್ರಣ. ಮನಸ್ಸು ಡಿಪ್ರೆಷನ್ಗೆ ಹೋಗೋ ಮುಂಚೆ ಮನಸ್ಸಿನ ನಿಯಂತ್ರಣ. ಒಂದು ಕಷ್ಟವಾದ ಸಂದರ್ಭವನ್ನು ಹೇಗೆ ಎದುರಿಸಬೇಕು, ಸುಲಭವಾದದ್ದನ್ನು ಹೇಗೆ ಆಸ್ವಾದಿಸಬೇಕು, ಆಸ್ವಾದಿಸುವುದಕ್ಕೆ ಗೊತ್ತಿಲ್ಲ ಇವತ್ತು. ಒಳ್ಳೆಯ ವಿಚಾರಗಳನ್ನು ಹೇಗೆ ಆಸ್ವಾದಿಸಬೇಕು, ಈ ರೀತಿಯ ಸಂಸ್ಕಾರವನ್ನು ಕೊಡಬೇಕು. ನನಗೆ ತಾಯಿ ನೆನಪಾಗ್ತಾಳೆ. ನಮ್ಮಲ್ಲಿಗೆ ಹೊಸದಾಗಿ TV ಬಂದಾಗ ಅಥವಾ ಪತ್ರಿಕೆಗಳು ಬರ್ತಾ ಇದ್ದಾಗ ಅದರಲ್ಲಿ ಮೊದಲೆಲ್ಲ ಸಣ್ಣದಾಗಿ ಕಾಲಮ್ ಇತ್ತು. ಈಗ ದಿನನಿತ್ಯ ದೊಡ್ಡ ದೊಡ್ಡದಾದ ಕಾಲಮ್ ಅಲ್ಲಿ ಬರ್ತವೆ. ಒಂದು ಹೆಣ್ಣು ಮಗುವಿಗೆ ಅತ್ಯಾಚಾರ ಆಯಿತು, ಅಥವಾ ಯಾವುದೋ ಒಂದು ಹೀರೋಯಿನ್ ಇಂಥ ಸಿನಿಮಾಗಳಲ್ಲಿ ಪಾತ್ರವನ್ನು ವಹಿಸ್ತಾ ಇದ್ದಾಳೆ, ಅವಳದ್ದು ಯಾವುದೋ ಒಂದು ಮಾಡೆಲ್ ಫೋಟೋಶೂಟ್, ಅದನ್ನ ಹಾಕುವಂತ. ಅದು ನನ್ನ ಕೈಗೆ ಸೇರೋದಕ್ಕಿಂತ ಮುಂಚೆ ತಾಯಿ ಅದನ್ನ ಕಟ್ ಮಾಡ್ತಾ ಇದ್ಲು. ಟಿವಿಯಲ್ಲಿ ಯಾವುದೋ ಒಂದು ಹಳೆಯ ಸಿನಿಮಾದಲ್ಲಿ ಯಾವುದೋ ಒಂದು ಅಶ್ಲೀಲ ದೃಶ್ಯ ಬರ್ತಾ ಇದೆ ಅಂತಂದ್ರೆ, ಯಾವುದೋ ಒಂದು ಹೆಣ್ಣು ಮಗುವಿನ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಇಲ್ಲ ಯಾವುದೋ ಒಂದು ಹೆಣ್ಣು ಮಗು ಅರ್ಧಂಬರ್ಧ ಬಟ್ಟೆ ಹಾಕಿ ಕುಣಿತಾ ಇದ್ದಾಳೆ ಅಂತ ಅಂದಾಗ ತಾಯಿ ಆ ಚಾನಲ್ ಚೇಂಜ್ ಮಾಡ್ತಾ ಇದ್ಲು. ತಾಯಿಗೆ ಎಷ್ಟು ಎಚ್ಚರದ ಸ್ಥಿತಿ, ಮಗುವಿಗಿದು ಈಗ ಹೋಗೋದು ಬೇಡ ಅಂತ. ನನಗೆ ಅದೆಲ್ಲ ನೆನಪಾಗ್ತದೆ. ಸಂಸ್ಕಾರ ಎಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ಅಂದರೆ ಬೇರೆ 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 ಆಯಾಮಗಳು. ಈ ಆಯಾಮಗಳನ್ನು ನಾವು ಅಧ್ಯಯನ ಮಾಡಬೇಕು. ಈ ಆಯಾಮಗಳಲ್ಲಿ ನಮ್ಮ ಮಕ್ಕಳನ್ನು ತೊಡಗಿಸ್ಕೊಳ್ಳಿಕ್ಕೆ ನಮಗೆ ಪ್ರಥಮವಾಗಿ ಆಸಕ್ತಿ ಇರಬೇಕು. ಆಸಕ್ತಿಯ ಕೊರತೆ, ಆಸಕ್ತಿ ಇಲ್ಲ ಅಂತಂದ್ರೆ ಯಾವುದಕ್ಕೂ ಸಾಧ್ಯ ಇಲ್ಲ. ಅದು ಪ್ರಮುಖವಾದ ಕಾರಣ ಆಗ್ತಾ ಇದೆ. ಹೌದು. ಓಕೆ, ಮಾತುಕತೆ ಮುಂದುವರಿಸೋಣ. ಒಂದು ಸಣ್ಣ ವಿರಾಮದ ನಂತರ ಇನ್ನೊಂದಷ್ಟು ವಿಚಾರಗಳಿದೆ. ಮಾತುಕತೆ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯಾ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.